ಡ್ರಗ್ ಜಾಲದ ಬೆನ್ನು ಹತ್ತಿ ಬೇಟೆ ಆಡಿದ ಮಂಗಳೂರು ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯಲ್ಲಿ 6 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ ಅನ್ನು ವಶಪಡಿಸಿಕೊಂಡಿದ್ದಾರೆ. ಡ್ರಗ್ ಫ್ರೀ ಮಂಗಳೂರು ಮಾಡುವ ನಿಟ್ಟಿನಲ್ಲಿ ನಗರ ಪೊಲೀಸ್ ಆಯುಕ್ತರು ಕೈಗೊಂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಇದೊಂದು ದೊಡ್ಡ ಗೆಲುವಾಗಿದೆ. ಈ ಕಾರ್ಯಾಚರಣೆಯ ವಿಚಾರವಾಗಿ ನಗರ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಸೆಪ್ಟೆಂಬರ್ 29ರಂದು ಪಂಪ್ವೆಲ್ ಬಳಿಯ ಲಾಡ್ಜ್ ಒಂದರಲ್ಲಿ ಹೈದರ್ ಎಂಬಾತನನ್ನ ಮಂಗಳೂರು ಪುರ ಪೊಲೀಸರು ಡ್ರಗ್ ಸಮೇತ ಬಂಧಿಸಿದ್ರು. ಬಳಿಕ ಈ ಪ್ರಕರಣವನ್ನು ಸಿಸಿಬಿಗೆ ಹಸ್ತಾಂತರಿಸಲಾಗಿತ್ತು. ಸಿಸಿಬಿ ಪೊಲೀಸರು ಆರೋಪಿಗೆ ಡ್ರಗ್ ಪೂರೈಕೆ ಮಾಡುವ ಜಾಲದ ತನಿಖೆ ಆರಂಭಿಸಿದ್ರು. ಆರೋಪಿಯಿಂದ ಹಲವು ಮಾಹಿತಿ ಪಡೆದುಕೊಂಡ ಸಿಸಿಬಿ ಪೊಲೀಸರು ಬೆಂಗಳೂರಿನಲ್ಲಿದ್ದ ನೈಜೀರಿಯಾ ಮೂಲದ ಪೀಟರ್ ಅಖೇಡಿ ವೆಲನೋವ್ ಎಂಬಾತನ ಮನೆಗೆ ದಾಳಿ ಮಾಡಿದ್ದಾರೆ. ಈ ವೇಳೆ ಆತನ ಮನೆಯಲ್ಲಿ ಒಟ್ಟು 6 ಕೋಟಿ ಮೌಲ್ಯದ 6 ಕೆಜಿ 310 ಗ್ರಾಂ ಎಂಡಿಎಂಎ ಪತ್ತೆಯಾಗಿದೆ. ಇತ ಕರ್ನಾಟಕ, ಕೇರಳ ಸೇರಿದಂತೆ ಹಲವು ರಾಜ್ಯಗಳಿಗೆ ಈ ಮಾದಕ ವಸ್ತು ಪೂರೈಕೆ ಮಾಡ್ತಾ ಇದ್ದ ಎಂಬ ವಿಚಾರ ಕೂಡ ತಿಳಿದು ಬಂದಿದೆ. ಈತನ ಮೇಲೆ ಬೆಂಗಳೂರಿನ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಮಾದಕ ವಸ್ತು ಮಾರಾಟಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೇ ಪ್ರಕರಣ ದಾಖಲಾಗಿದೆ. ಮಂಗಳೂರು ಸಿಸಿಬಿ ಅವರು ನಿನ್ನೆ ದಿವಸ ಒಬ್ಬ ನೈಜೀರಿಯನ್ ಪರ್ಸನಾಲಿಟಿಗೆ ಬೆಂಗಳೂರಿಂದ ಅರೆಸ್ಟ್ ಮಾಡಿ ಅವರಿಂದ ಸುಮಾರು ಒಂದು 6 ಕೆಜಿ 300 ಗ್ರಾಮ್ MDMA ಸೀಸ್ ಮಾಡಿದ್ದಾರೆ. ಇದರದ್ದು ಬೆಲೆ ಸುಮಾರು ಒಂದು 6 ಕೋಟಿ. ಒಂದು ವಾರ ಹಿಂದೆ ಮಂಗಳೂರು ಈಸ್ಟ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಬ್ಬ ಹೈದರ್ ಅಲಿ ಅಂತವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ. ಹೈದರ್ ಅಲಿಯಿಂದ ನಾವು ಸುಮಾರು ಒಂದು 15 ಗ್ರಾಮ್ MDMA ಸೀಸ್ ಮಾಡಿದ್ದೀವಿ. ಆದ ನಂತರ ಹೈದರ್ ಅಲಿದು ಈಸ್ ಎ ಲೋಕಲ್ ಪೆಡ್ಲರ್. ಅದರದ್ದು ನಾವು ಫರ್ದರನ್ನು ಇನ್ವೆಸ್ಟಿಗೇಷನ್ ಮಾಡುವಾಗ ಅವ್ರದ್ದು ಎಲ್ಲಿಂದ ತಂದಿದ್ದಾರೆ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ ಸಪ್ಲೈಯರ್ ಯಾರು, ಇದು ಎಲ್ಲ ಇನ್ವೆಸ್ಟಿಗೇಷನ್ ಮಾಡುವಾಗ ಭಾಳಷ್ಟು ನಾವು ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಕೆಲವು ತಾಂತ್ರಿಕ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಸೊ ಆ ಮಧ್ಯದಲ್ಲಿ ಅವ್ರದ್ದು 3-4 ಸಹಯೋಗಿಗಳದ್ದು ಹೆಸರು ನಮಗೆ ಗೊತ್ತಾಯಿತು. ಆ ಸಹಯೋಗಿಗಳಿಗೂ ಕೂಡ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಈಗ ಮಾಡ್ತಾಯಿದ್ದೀವಿ. ಕೆಲವು ಅವ್ರದ್ದು ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ದೀವಿ. ಆ ಡೀಟೇಲ್ಸ್ ಸಮಯದಲ್ಲಿ ಒಂದು ನಮಗೆ ಬ್ಯಾಂಕ್ ಡೀಟೇಲ್ ಸಿಗ್ತದೆ. ಆ ಬ್ಯಾಂಕ್ ಡೀಟೇಲ್ ಆಧಾರ ಮೇಲೆ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಆ ಕೇಸಿಗೆ ಇನ್ವೆಸ್ಟಿಗೇಷನ್ ತಮ್ಮ ಕೈಗೆ ತಗೊಳ್ತಾರೆ. ಆದ ನಂತರ ಬ್ಯಾಂಕ್ ಸ್ಟೇಟ್ಮೆಂಟ್ ಆಧಾರ ಮೇಲೆ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಹಣ ಯಾರ್ಯಾರಿಗೆ ರಿಸೀವ್ ಆಗಿದೆ, ಯಾರ್ಯಾರು ಏನು ಮಾಡ್ತಾಯಿದ್ದಾರೆ. ಆ್ಯಂಡ್ ಆನ್ ಅ ಡೀಪರ್ ಅನಾಲಿಸಿಸ್ ವಿ ಫೌಂಡ್ ದಟ್ ಒನ್ ನೈಜೀರಿಯನ್ ಪರ್ಸನಾಲಿಟಿ ವಾಸ್ ಇನ್ವಾಲ್ವ್ಡ್ ಇನ್ ದಿಸ್. ಸೊ ಆವಾಗ ನಾವು ಸ್ವಲ್ಪ ವಾಚ್ ಮಾಡಿ ನಿನ್ನೆ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಬೆಂಗಳೂರು ಸಿಟಿ ವರ್ತೂರ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ದೊಡ್ಡ ಮನ್ಸಂದ್ರಾಯ ಅಂತ ಜಾಗ ಇದೆ. ಅಲ್ಲಿ ವಿವೇಕಾನಂದ ರೆಡ್ಡಿ ಲೇಔಟಲ್ಲಿ ಒಂದು ಸೈ ಮೀಡೋಸ್ ಅಂತ ಅಪಾರ್ಟ್ಮೆಂಟ್ಗೆ ರೇಡ್ ಮಾಡಿ, ಸೈ ಮೀಡೋಸ್ ಅಪಾರ್ಟ್ಮೆಂಟಲ್ಲಿ ಒಬ್ಬ ನೈಜೀರಿಯನ್, ಈಸ್ ಎ 30 ಓಲ್ಡ್ ಮ್ಯಾನ್, ಅವ್ರ ಹೆಸರು ಪೀಟರ್ ಅಖೇಡಿ. ಇವರು ಸಾಕಷ್ಟು ವರ್ಷದಿಂದ ಇಲ್ಲಿ ಇದ್ದಾರೆ. ಸೊ ಅವ್ರ ಮನೆಗೆ ದಾಳಿ ಮಾಡುವಾಗ ಅವ್ರ ಮನೆಯಿಂದ ನಮಗೆ ಒಂದು 6 ಕೆಜಿ MDMA ಸಿಕ್ಕಿದ್ರು. ಜೊತೆಗೆ ಮನೆಯಿಂದ ಸುಮಾರು 10 ಬ್ಯಾಂಕ್ ಪಾಸ್ಬುಕ್ಸ್, 35 ಡೆಬಿಟ್ ಕಾರ್ಡ್ಸ್, ಸುಮಾರು 17 ಇನ್ಆ್ಯಕ್ಟಿವ್ ಸಿಮ್ ಕಾರ್ಡ್ಸ್, ಇದೆಲ್ಲ ನಾವು ಈಗ ಸೀಸ್ ಮಾಡಿದ್ದೀವಿ.